ರಕ್ಷಣಾಪುರದ ಜವನೇರ್ ಕಾಪು ವತಿಯಿಂದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾರ್ಗದರ್ಶನದಲ್ಲಿ ಜರುಗಿದ ಹುಲಿವೇಷ ಕುಣಿತ ಸ್ಪರ್ಧೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಮನೋಹರ್ ಎಸ್ ಶೆಟ್ಟಿ ಪಿಲಿಪರ್ಬ ಸ್ಪರ್ಧೆಯನ್ನ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಪು ರಕ್ಷಣಾ ಪುರಜವನೇರು ತಂಡದ ಅಧ್ಯಕ್ಷ ನವೀನ್ ಎನ್ ಶೆಟ್ಟಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸಾಧನೆಗೈದ 9 ಮಂದಿ ಸಾಧಕರನ್ನ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಸನ್ಮಾನಿಸಿದರು. ಪ್ರಥಮ ಜೀಬ್ರೋ ಎರ್ಮಾಳ್ ನನಬಾಕಿ ಪುನೋ ಎರ್ಮಲ್ದ ಜೀಬ್ರೋ ಎರ್ಮಾಲ್ ಮಲ್ಲ ತಾಟಿದ ಮಾನಾದಿಗೆ ಕೇಂದ್ರ ಬರಡೆ ಕಾಪು ಬಿಲಿವರ್ಮದ ಚಾಂಪಿಯನ್ ಪಟ್ಟ ಜೀಬ್ರೋ ಎರ್ಮಾಲ್ದ ಈ ಕೂಟಕ್ಕೆ ದ್ವಿತೀಯ ಕುರ್ಕಾಲು ಟೈಗರ್ಸ್ ಬೇದೌಲತ್ತೆ ಕುರ್ಕಲ್ ಟೈಗರ್ ಎರಡನೇ ಇನಾಮು ಕುರ್ಕಲ್ ಟೈಗರ್ಸ್. ತೃತೀಯ ಕಾಪು ಕಿಂಗ್ ಟೈಗರ್ಸ್ ಪನವು ಪರಿಪೂರ್ಣ ಕಂಠದ ಆಕರ್ಷಕ ಟ್ರೋಫಿದ ಒಟ್ಟಿಗೆ ಮೂಜನೇ ಇನಾಮ ಪಡೆಯುವ ಚಿತ್ರನ ಕೂಟ ಕಿಂಗ್ ಟೈಗರ್ಸ್ ಕಾಪು 50,000 ರೂಪಾಯಿದ ಪನವುದ ಒಟ್ಟಿಗೆ ಪರಿಪೂರ್ಣ ಕಂಠದ ಟ್ರೋಫಿನೇ ತನ್ನ ಮಟ್ಟಲಿಗೆ ಪಾಡೊಂದಿಲ್ಲರೆ ಕಿಂಗ್ ಟೈಗರ್ಸ್ ಕಾಪು. ಅತ್ಯುತ್ತಮ ಮರಿಹುಲಿ ಮಣಿಪಾಲ್ ಟೈಗರ್ಸ್ನ ಯಶ್ವಿ. ಅತ್ಯುತ್ತಮ ವೈಯಕ್ತಿಕ ಹುಲಿ ಅಶ್ವಥ್ ಜೂನಿಯರ್ ಫ್ರೆಂಡ್ಸ್ ಕೊರಂಗ್ರಪಾಡಿ. ಜೂನಿಯರ್ ಫ್ರೆಂಡ್ಸ್ ಕೊರಂಗ್ರಪಾಡಿದ ಪಿಲಿಕುಲಗಿ ವರ್ಷದ ಅತ್ಯುತ್ತಮ ಪಿಲಿನಲಿಗೆ ಪ್ರಶಸ್ತಿ. ಅತ್ಯುತ್ತಮ ತಾಸೆ ಯುವ ಬ್ರಹ್ಮಾವರ. ಅತ್ಯುತ್ತಮ ಕರಿಹುಲಿ ಅಚ್ಚು ಕಾಡಬೆಟ್ಟು ಟ್ಯಾಲೆಂಟ್ ಟೈಗರ್ಸ್. ಕಾಪು ಪಿಲಿ ಬರ್ಬದ ಬ್ಲಾಕ್ ಟೈಗರ್ ಪ್ರಶಸ್ತಿ ಪೋನು ಬೇರೆಗಳತ್ತೆ ಟ್ಯಾಲೆಂಟ್ ಟೈಗರ್ಸ್ ದ ಅಕ್ಷಿತನಗೆ. ಸ್ಪರ್ಧೆಯಲ್ಲಿ ಪ್ರಮುಖ ತಂಡಗಳು ಭಾಗವಹಿಸಿದ್ದು ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ 1.5 ಲಕ್ಷ, ದ್ವಿತೀಯ 1 ಲಕ್ಷ ಹಾಗೂ ತೃತೀಯ 50,000 ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ವಿನಯ್ ಕುಮಾರ್ ಸೊರಕೆ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್, ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ, ಕಾಪು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ, ಚಿತ್ರನಟ ಜೆಪಿ ತುಮಿನಾಡು, ಅದಾನಿ ಸಂಸ್ಥೆಯ ಕಿಶೋರ್ ಆಳ್ವ, HPR ಸಮೂಹ ಸಂಸ್ಥೆಗಳ ನಿರ್ದೇಶಕ ಹರಿಪ್ರಸಾದ್ ರೈ, ಪಟ್ಲ ಫೌಂಡೇಶನ್ ಪಟ್ಲ ಸತೀಶ್ ಶೆಟ್ಟಿ, ಕಾಂಗ್ರೆಸ್ ನಾಯಕರಾದ MA ಗಫೂರ್, ಇನಾಯತ್ ಅಲಿ, ಪ್ರಸಾದ್ ರಾಜ್ ಕಾಂಚನ್, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟಿ, ಬೆಳಪು ದೇವಿಪ್ರಸಾದ್ ಶೆಟ್ಟಿ, ನವೀನ್ ಚಂದ್ರ ಜೆ ಶೆಟ್ಟಿ, ಸಂತೋಷ್ ಕುಲಾಲ್, ಕಿಶನ್ ಹೆಗ್ಡೆ ಕೊಳಕೆಬೈಲು, ಶಿವಾಜಿ ಸುವರ್ಣ ಬೆಳ್ಳಿ, ಸುನಿಲ್ ಡಿ ಬಂಗೇರ, ಮೊಹಮ್ಮದ್ ನಿಯಾಜ್, ಮಾಧವ್ ಆರ್ ಪಾಲನ್, ಸುಧೀರ್ ಕರ್ಕೇರ, ಜಿತೇಂದ್ರ ಫುರ್ಟಾಡು, ಹರೀಶ್ ಕಿಣಿ, ಸರ್ಫುದ್ದೀನ್ ಶೇಖ್, ಶೇಖರ್ ಸಲ್ಮಾನ್, ದಿನೇಶ್ ಪುತ್ರನ್, ಗೀತಾ ವಾಗ್ಲೆ, ಶಾಂತಲತಾ ಶೆಟ್ಟಿ, ಜಯಲಕ್ಷ್ಮಿ ಶೆಟ್ಟಿ ಹಾಗೂ ಆಶಾ ಅಂಚನ್ ಮತ್ತು ಅಶ್ವಿನಿ ಉಪಸ್ಥಿತರಿದ್ದರು.
ರಕ್ಷಣಾಪುರ ಜವನೇರ್ ಅಧ್ಯಕ್ಷ ನವೀನ್ ಎನ್ ಶೆಟ್ಟಿ ಸ್ವಾಗತಿಸಿದರು. ಗಣೇಶ್ ಎನ್ ಕೋಟ್ಯಾನ್ ವಂದಿಸಿದರು. ಮಧುರಾಜ್ ನಿರೂಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.